ಪಿಕ್ಚರ್ ಮಾಡಿದ್ದು ಲಾಸ್ಟ್ ಬೆಂಚ್ ಐದು ಬುಕ್ಕ ಈ ತುಳು ಫಿಲ್ಮ್ ಡೈರೆಕ್ಟರ್ ದೂರ ಬರ್ತಿದ್ದೀನಿ ಆ್ಯಂಡ್ ಈ ಟೀಮ್ ದಾದಂದು ರಾಜ್ ಸೌಂಡ್ ಆ್ಯಂಡ್ ಲೈಟ್ಸ್ ಟೀಮ್ ದಾದಂದು ಪೂರ ಯಂಗ್ ಮೆಂಬರ್ಸ್ ಆದ ಭಾರಿ ಎಫರ್ಟ್ ಮಾಡಿದ್ರು ಸೊ ಐವತ್ತು ಟೈಮ್ ಒಂದು ಅಸೋಸಿಯೇಟ್ ಆಗೋದು ಆತ ಬೇರೆ ತೂಕ ಮೂವಿ ಮಲ್ಪರೆ ಹಾಕೊಂಡು ಹೋಗಲು ಮಸ್ತ್ ಎಫರ್ಟ್ ಮಾಡೋದು ನಮ್ಮ ತುಳು ಫಿಲ್ಮನ್ನು ಪ್ರಮೋಟ್ ಮಾಡ್ತಾರೆ ಪ್ರೀವಿಯಸ್ ಶೋರ್ಟ್ ಫಿಲ್ಮ್ ಎಂಡ್ ಆಗಿದೆ ಸೊ ಏಕಲೆ ನನ್ನ ವಿಷಯದಲ್ಲಿ ಆಲ್ಮೋಸ್ಟ್ 1.25 ಕೋಟಿ ಖರ್ಚು ಆಗಿದೆ ಈ ಸಿನಿಮಾ ಮಸ್ತ್ ಮಲ್ಲ ಬಜೆಟ್ ಸೊ ಮಸ್ತ್ ಪ್ರೊಡ್ಯೂಸರ್ ಆದ ಪಾಠನ ನಮಗೆ ಆ ಸಂವತ್ಸರ ಲೈಫ್ ಬಂಡವಾಳ ನಮ್ಮದೇ ಈಗ 1.5 ಕೋಟಿ ಖರ್ಚು ಮಾಡ್ತದೆ ಸೊ ನಮಗೆ ಧೈರ್ಯ ನಾವು ನಮಗೆ ಶ್ರದ್ಧೆ ಭಕ್ತಿ ಮಲ್ತದಾಡ ಅವತ್ತಂದ್ರೆ ನಮ್ಮನ್ನು ನಂಬದು ಕಾಸು ಮಾಡ್ತಿದ್ದ ಪ್ರೊಡ್ಯೂಸರ್ಸ್ ಗಟ್ಟಿ ಹುಟ್ಟುದಾಡ ಬತ್ತಿನ ಜನರು ಸಿನಿಮಾ ತೂರು ಖುಷಿ ಟೆಕ್ನೋ ಕೆಲಸ ಮಲ್ತೊಂದು ಬೈದ ಅವಿಂದ ಆಲ್ಮೋಸ್ಟ್ ನಮಗೆ 100% ನಮಗೆ 50% ಪ್ರೀಮಿಯರ್ ರಿಸಲ್ಟ್ಸ್ ಕೂಡ ಬೈದ ಸೊ ಮಾತೆಲ್ಲ ಖುಷಿ ಇರ್ಬೋದು ರಾಜ ಸಂವತ್ಸರ ಲೈಫ್ ದಾದ ನಮಗೆ ಒಂದು ಪ್ರತಿಕ್ರಿಯೆ ತಿಕ್ಕಲ್ಲ ಸೊ ಅವೇ ರೀತಿಯ ಪ್ರತಿಕ್ರಿಯೆ ತಿಕ್ಕ ಸೊ ಅಂಚಾರ ಫುಲ್ ಫ್ಲೆಜ್ ದಾದ ನಮ್ಮ ಆತ್ ಮಲ್ತೊಂದಲ್ಲ ಜನಕ್ಕೆ ಕೋಡಿ ಅಂತ ಜನಕ್ಕೆ ಇವತ್ತು ಓಡೋದು especially now two audience was comedy experiment story mode suspense action love math elements ನಮ್ಮ business family video and definitely वो ಜನಕ್ಕೆ ಮನಸ್ಸಿಗೆ ಎಂಟು ಪಂಡ ಜನಕ್ಕೆ ಮತ್ತೆ ದುಬೈ ಕುಟ್ಟಾಡಿ ಪ್ರೀಮಿಯರ್ ಶೋಸ್ like review ಕೊಡ್ತೀವಿ and definitely ಒಂದು ನಮ್ಮು ನಟೀನು ತಗೊಂಡ ನಮ್ಮ ಫಸ್ಟ್ ಫಿಲ್ಮ್ ರಾಜ್ ಸೌಂಡ್ ಲೈಟ್ ಹಾಕೊಂಡು ತೋಜಾ ಬೇರೆ ಆಡಿಯನ್ಸ್ ಇದೆ ತಿಂಕ್ಕೆ ನಂಬಲೇ ಅಲ್ಲ ದಾದ ಒಂದು ಮನಸ್ಸು ಜನಕ್ಕೆ ಗೆಂದು ರೀಚ್ ಮಾಡಲ್ಲ ಫಿಲ್ಮ್ ಸೊ ಡೆಫಿನೆಟ್ಲಿ ಜನಕ್ಕೆ ನಮ್ಮದು ಸಿನಿಮಾ ಥಿಯೇಟರ್ಗೆ ಬರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬರೋ ಮುಂದೆ 25 ತಾರೀಕು ಆ್ಯಂಡ್ ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನ ಕ್ಯಾರೆಕ್ಟರ್ ಖುಷಿ ಪಾಯಿಂಟ್ ಒಂದು ಸಿನಿಮಾ ಟ್ರೇಲರ್ ಬರ್ ಆಯ್ತು ರಿಷಿನ ಪಾಯಿಂಟ್ ಆಫ್ ವ್ಯೂ ಫಿಲ್ಮ್ ದಟ್ ಇಸ್ ವೆರಿ ಸೊ ಆನ ಪಾಯಿಂಟ್ ಆಫ್ ವ್ಯೂ ಫಿಲ್ಮ್ ಹೋಗಿ ನೈಟ್ ಬಂದು ಏನ ಇಲ್ಲಿಯ ಪಾತ್ರ ಒಂದು ಖುಷಿನ ಸೊ ಈಗ ಥಿಯೇಟರ್ ತುಂಬ ಗೊತ್ತಾವು ಇದೇ ಬರ್ತಿನ 31 ತಾರೀಕಿಗೆ ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದು ಇದೆಲ್ಲ ಕೈತಲ್ದ ಥಿಯೇಟರ್ದು ಇದು ಮಾತೆಲ್ಲ ಥಿಯೇಟರ್ ಬರ್ತಿದ್ದು ಸಿನಿಮಾ ತೋಡು ದಾಟ್ ಓಡ್ ಪಂಡ ಒಂದು ನಮ್ಮ ತುಲ್ನಾದ ಸಿನಿಮಾ ಒಂದು ನಮ್ಮ ಫ್ಯಾಮಿಲಿ ನೆಟ್ಟಿನಿಕ್ಲಿ ದಾದ ಬೋದು ಕಾಮಿಡಿ ಬೋದು ಕತೆ ಬೋದು ಲವ್ ಬೋದು ಸಸ್ಪೆನ್ಸ್ ಬೋದು ಆ್ಯಕ್ಷನ್ ಬೋದು ಮಾತು ಎಲಿಮೆಂಟ್ಸ್ ಒಂದು ನಮ್ಮ ಕೈತಲ್ದ ಸ್ಟೋರಿ ಅಂಚೆ ಮಾತಿಗೆಲ್ಲ ಒಂದು ಮನಸ್ಸಿಗೆ ನಿಕ್ಕೆಲ್ಲ ಸೊ ಅದಕ್ಕೆಲ್ಲ ಮಾತಿಲ್ಲಕ್ಕೆ ಏನೊಂದು ನೀಟೆ 31 ತಾರೀಕಿಗೆ ನಿಕ್ಕಿನ ಫ್ಯಾಮಿಲಿ ಸಮೇತ ಸೇಮ್ ಥಿಯೇಟರ್ ಬರ್ತಿದ್ದು ನಮ್ಮ ಫ್ಯಾಮಿಲಿಗೆ ಎಂದ ಆಡ್ಲಿಕ್ಕೆ ಮಾತಿಲ್ಲ